ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಪದವಿ ಪೂರ್ವ ಶಿಕ್ಷಣ ಇಲಾಖೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬಂದರು ಇವರ ಸಂಯುಕ್ತ ಆಶ್ರಯದಲ್ಲಿ 15 ರಿಂದ 18 ವರ್ಷ ವಯಸ್ಸಿನ ಮಕ್ಕಳಿಗೆ ಕೋವಿಡ್ ಲಸಿಕಾಕರಣದ ಉದ್ಘಾಟನಾ ಕಾರ್ಯಕ್ರಮ ನಗರದ ರಥಬೀದಿಯಲ್ಲಿರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆಯಿತು. ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಲಸಿಕಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ಬಳಿಕ ಮಾತನಾಡಿದ ಅವರು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದೇ ಕಡೆ 11 ಆಕ್ಸಿಜನ್ ಘಟಕಗಳನ್ನು ನಿರ್ಮಾಣ ಮಾಡಿದ್ದೇವೆ. 16 ಆಕ್ಸಿಜನ್ ಘಟಕಗಳನ್ನು ಪ್ರಾರಂಭ ಮಾಡಲಾಗಿದ್ದು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲೂ ಆಕ್ಸಿಜನ್ ಘಟಕ ಕೊಡುವ ಕೆಲಸವನ್ನ ನರೇಂದ್ರ ಮೋದಿ ಸರ್ಕಾರ ಮಾಡಿದೆ. ಅದಕ್ಕಾಗಿ ನರೇಂದ್ರ ಮೋದಿಯವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಮುಂದೆ ಕೊರೋನಾದ 3ನೇ ಅಲೆ ಬಂದ್ರೆ ಜಿಲ್ಲೆಯಲ್ಲಿ ಆಕ್ಸಿಜನ್ ಬೆಡ್, ವೆಂಟಿಲೇಟರ್ ಕೊರತೆ ಬಾಧಿಸುವುದಿಲ್ಲ ಅಂತ ಹೇಳಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ವೇದವ್ಯಾಸ್ ಕಾಮತ್ ಮಾತನಾಡಿ, ಮಕ್ಕಳು ಕೋವಿಡ್ ಲಸಿಕೆಯ ಪ್ರಯೋಜನ ಪಡೆದುಕೊಂಡು ಕೊರೋನಾ ಸೋಂಕಿನಿಂದ ರಕ್ಷಣೆ ಪಡೆದುಕೊಳ್ಳುವಂತೆ ಸಲಹೆಯನ್ನ ನೀಡಿದರು. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕೆವಿ ರಾಜೇಂದ್ರ, ಮಂಗಳೂರು ಮಹಾನಗರ ಪಾಲಿಕೆ ಆಯುಕ್ತ ಅಕ್ಷಯ್ ಶ್ರೀಧರ್, ಪಾಲಿಕೆ ಮೇಯರ್ ಪ್ರೇಮಾನಂದ ಶೆಟ್ಟಿ, ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಕಿಶೋರ್, ಕೋವಿಡ್ ನೋಡಲ್ ಅಧಿಕಾರಿ ಡಾ ಅಣ್ಣಯ್ಯ ಕುಲಾಲ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮೊದಲಿಗೆ ನಾನು ಜಗತ್ತಿನಲ್ಲಿ 140 ಕೋಟಿ ಜನರಿಗೆ ಲಸಿಕೆಯನ್ನು ಹಾಕುವುದರ ಮುಖಾಂತರ 100 ಕೋಟಿ ಜನರಿಗೆ 2 ಲಸಿಕೆ, 40 ಕೋಟಿ ಜನರಿಗೆ 1 ಲಸಿಕೆಗಳನ್ನು ಕೊಡುವುದರ ಮುಖಾಂತರ ಜಗತ್ತಿನಲ್ಲೇ ಅತಿ ಹೆಚ್ಚು ಲಸಿಕಾಕರಣ ಮಾಡಿರ್ತಕ್ಕಂಥ ದೇಶ ಅನ್ನುವ ಕೀರ್ತಿಗೆ ಭಾಜನರಾಗಿರ್ತಕ್ಕಂಥ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಇವತ್ತು ಬಹಳ ಅದ್ಭುತವಾಗಿ ನಮ್ಮ ಸರ್ಕಾರ, ನಮ್ಮ ದೇಶ ಆರೋಗ್ಯ ಇಲಾಖೆಯಲ್ಲಿ ಪರಿವರ್ತನೆಯನ್ನು ತರ್ತಾ ಇದೆ. ಬಹಳಷ್ಟು ಬದಲಾವಣೆಗಳಾಗ್ತಾ ಇದ್ದಾವೆ. ಆ ಕಾಲಘಟ್ಟದಲ್ಲಿ ಇವತ್ತು ಮಕ್ಕಳಿಗೂ ಲಸಿಕೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 25,000 ಮಕ್ಕಳಿಗೆ ಒಂದೇ ದಿನ ಕೊಡುವಂಥ ಪ್ರಯತ್ನವನ್ನು ನಮ್ಮ ಜಿಲ್ಲಾಡಳಿತ ಮಾಡುತ್ತೆ. ಬಹಳ ಯಶಸ್ವಿ ಆಗುತ್ತೆ ಅನ್ನತಕ್ಕಂಥ ವಿಶ್ವಾಸ ಇದೆ. 25,000 ಮಕ್ಕಳಿಗೆ ನಾವು ಕೊಡ್ತೀವಿ. ನಮ್ಮ ಗುರಿ 2 ಲಕ್ಷ ಮಕ್ಕಳಿಗೆ 1 ಲಕ್ಷ ಮಕ್ಕಳಿಗೆ ಕೊಡ್ತಕ್ಕಂಥದ್ದಿದೆ. ಆ 1 ಲಕ್ಷವನ್ನು ನಾವು ಗುರಿ ಮುಟ್ತೇವೆ. ಅದಕ್ಕೋಸ್ಕರ ಈ ಜಾಗೃತಿ ಕಾರ್ಯದಲ್ಲಿ ನೀವೆಲ್ಲರೂ ಭಾಗಿಯಾಗಬೇಕು. ಬಹಳ ಚೆನ್ನಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಜಿಲ್ಲಾಡಳಿತ ಮಾಡಿದೆ. ಅದಕ್ಕೋಸ್ಕರ ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಮತ್ತು ಹಳ್ಳಿಯಲ್ಲಿರ್ತಕ್ಕಂಥ ಆಸ್ಪತ್ರೆಗಳಿಗೆ ಎಲ್ಲ ವ್ಯವಸ್ಥೆಗಳನ್ನು ಕಲ್ಪಿಸಿ ಇವತ್ತು ಶಾಲೆಗಳಿಗೆ ಲಸಿಕಾಕರಣ ಮಾಡೋದಕ್ಕೆ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ಕೆ ಶುಭವನ್ನು. ನಮ್ಮಲ್ಲಿ ಮೊದಲನೇ ವ್ಯಾಕ್ಸಿನೇಷನ್ ಡೋಸು 94% ನಮ್ಮಲ್ಲಿ ವ್ಯಾಕ್ಸಿನೇಷನ್ ಆಗಿದೆ. ಭಾಳ ಉತ್ತಮವಾದಂತು. ಯಾಕಂದರೆ ಸರ್, ನಮ್ಮದು ಮೊದಲನೇ ವ್ಯಾಕ್ಸಿನೇಷನ್ ಇದರೊಳಗಡೆ ಭಾಳಷ್ಟು ಜನಗಳಿಗೆ ತಪ್ಪು ಕಲ್ಪನೆ ಇರುವಂಥದ್ದಿತ್ತು. ನಾವು ಮೊದಲನೇ ಸಲ ನಾವು ಸ್ಟಾರ್ಟ್ ಮಾಡಿದಾಗ ಭಾಳಷ್ಟು ಜನಕ್ಕೆ ಅದು ಏನು ಅದರ ಬಗ್ಗೆ ಡೌಟ್ ಇತ್ತು, ಸೈಡ್ ಎಫೆಕ್ಟ್ಸ್ ಬರುತ್ತೆ ಅನ್ನುವಂಥ ಟೈಮಲ್ಲಿ. ಎರಡನೇ ವೇವ್ ಟೈಮ್ ಒಳಗಡೆ ಭಾಳ ಪಿಕ್ ಆಯಿತು. ನಮ್ಮಲ್ಲಿ ಏನು 17 ಲಕ್ಷ ಕಿಂತನೂ ಜಾಸ್ತಿ ಇರುವಂಥ ಪಾಪ್ಯುಲೇಷನಲ್ಲಿ ಈಗ 16 ಲಕ್ಷಕ್ಕಿಂತನೂ ಜಾಸ್ತಿ ಜನಕ್ಕೆ ಮೊದಲನೇ ಡೋಸ್ ವ್ಯಾಕ್ಸಿನೇಷನ್ ಆಗಿದೆ. ಮತ್ತು ನಿಯರ್ಲಿ 80% ಅಷ್ಟು ಜನ ಸೆಕೆಂಡ್ ಡೋಸು ಕೂಡ ಕವರೇಜ್ ಆಗಿದೆ. ಇದರ ನಡುವೆ ಕೂಡ ಇನ್ನೂ 1 ಲಕ್ಷ ಜನ ಇನ್ನೂ ವ್ಯಾಕ್ಸಿನೇಷನ್ ಹಾಕ್ಕೊಳ್ದೇ ಇರುವಂಥದ್ದು ನಮ್ಮ ಜಿಲ್ಲೆ ಒಳಗಡೆ ಅದು ಕನ್ಸರ್ನ್ ಇರುವಂಥದ್ದು. ಭಾಳಷ್ಟು ಜನ ಬೇರೆ ಬೇರೆ ರೀತಿಯಾದಂಥ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಮಾಧ್ಯಮಗಳಲ್ಲಿ ಕೊರೋನಾ ಜಾಸ್ತಿ ಆಗ್ತಾ ಇದೆ ಇದರೊಳಗಡೆ ಅಂತ ಹೇಳಂದ್ರು ಕೂಡ ಪ್ರತಿಯೊಬ್ಬರು ಕೂಡ ವ್ಯಾಕ್ಸಿನೇಷನನ್ನು ಹಾಕ್ಸ್ಕೊಂಡು ಅವ್ರವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳೋದಕ್ಕೆ ಹೋದರೆ ಒಮಿಕ್ರಾನ್ ಅನ್ನುವಂತಹ ಒಂದು ಮಹಾಮಾರಿಯನ್ನು ನಾವು ಇದನ್ನು ತಡೆಗಟ್ಟೋದಕ್ಕೆ ಸಾಧ್ಯ ಇದೆ. ಈ ಪಾಯಿಂಟಲ್ಲಿ 1,03,000ಕ್ಕಿಂತಲೂ ಜಾಸ್ತಿ ಜನದ ಟಾರ್ಗೆಟ್ ಏನಿದೆ ನಮ್ಮ ಜಿಲ್ಲೆ, ನಮಗೆ ಐ ಥಿಂಕ್ ನಮ್ಮಲ್ಲಿ ಹೊರಗಡೆಯಿಂದ ಬಂದಿರೋ ಸ್ಟೂಡೆಂಟ್ಸ್ಗಳ ಸಂಖ್ಯೆನೂ ಜಾಸ್ತಿ ಇರೋದ್ರಿಂದ ನಿಯರ್ಲಿ ನಾವು 1,25,000ಕ್ಕಿಂತಲೂ ಜಾಸ್ತಿ ವ್ಯಾಕ್ಸಿನೇಷನ್ ಹಾಕೋ ಗುರಿ ಇದೆ. ಪಾಲಕರನ್ನ ಕನ್ವಿನ್ಸ್ ಮಾಡಿ ಸ್ವಲ್ಪ ಮಕ್ಕಳುಗಳಿಗೆ ಏನು ಸೈಡ್ ಎಫೆಕ್ಟ್ಸ್ಗಳು ಬರದೇ ಇರೋ, ಕೆಲವೊಬ್ರು ಮಕ್ಕಳು ಬ್ರೇಕ್ಫಾಸ್ಟ್ ಮಾಡ್ಕೊಂಡೇ ಬಂದಿರುವಂಥ ಚಾನ್ಸಸ್ ಇರುತ್ತೆ. ಕೆಲವೊಬ್ಬರಿಗೆ ಇಂಜೆಕ್ಷನ್ ಬಗ್ಗೆ ಭಯ ಇರುತ್ತೆ. ಅವರಿಗೆ ಆದಷ್ಟು ಕೌನ್ಸಿಲಿಂಗ್ ಮಾಡಿ, ಶಿಕ್ಷಕರ ಮತ್ತು ಪ್ರಾಧ್ಯಾಪಕರ ರೆಸ್ಪಾನ್ಸಿಬಿಲಿಟಿನೂ ಕೂಡ ಜಾಸ್ತಿ ಇರುತ್ತೆ. ಯಾವುದೇ ರೀತಿಯಾದಂಥ ಗೊಂದಲ ಆಗದೆ ಇರೋ ಹಾಗೆ ನಮ್ಮಲ್ಲಿ ಈ 15 ರಿಂದ 18 ವ್ಯಾಕ್ಸಿನೇಷನ್ ಡ್ರೈವ್ ಯಶಸ್ವಿ ಆಗಲಿ. ಮತ್ತು ಎಲ್ಲ ಹಿರಿಯ ಅಧಿಕಾರಿಗಳು ಭಾಳ ಎಫರ್ಟ್ ಹಾಕಿ ಮಾಡ್ತಾ ಇದ್ದಾರೆ.